ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸಲು ಜಾಗೃತಿ ಅರಿವು ಸಪ್ತಾಹ 2021 ಕಾರ್ಯಕ್ರಮವು ತಹಶೀಲ್ದಾರ್ ಕಚೇರಿಯಲ್ಲಿ ಗುರುವಾರ ನಡೆಯಿತು. ಕರ್ನಾಟಕ ಲೋಕಾಯುಕ್ತದ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ ಉದ್ಘಾಟಿಸಿ ಅಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಲೋಕಾಯುಕ್ತ ಎಸಿಬಿ ವಿಚಕ್ಷಣಾ ದಳದವರು ಕೇಸು ದಾಖಲಿಸುವುದು ಅಷ್ಟೇ ಸಾಧ್ಯವಿಲ್ಲ. ಜನರು ಸ್ವಯಂ ಸೇವಾ ಸಂಸ್ಥೆಗಳು ಜಾಗೃತಿ ಮೂಡಿಸಬೇಕು. ಸರ್ಕಾರಿ ಅಧಿಕಾರಿಗಳಿಗೂ ಬದ್ಧವಾಗಿರಬೇಕು. ಅಧಿಕಾರಿಗಳು ಕರ್ತವ್ಯದಲ್ಲಿ ಆತ್ಮಸಾಕ್ಷಿಯಂತೆ ಕೆಲಸ ಮಾಡಬೇಕು ಎಂದರು. ವೈಯಕ್ತಿಕ ನಡವಳಿಕೆಯಲ್ಲಿ ನಿಷ್ಠೆ ಪ್ರದರ್ಶಿಸುವ ಮೂಲಕ ಅಂತ ಮಹಾನ್ ವ್ಯಕ್ತಿಯ ನೆನಪಿನಲ್ಲಿ ದೇಶದ ನಾಗರಿಕರ ಬದ್ಧತೆ ಆಗಬೇಕು ಅಂತ ಹೇಳಿ ಈ ಒಂದು ಅಥವಾ ಸ್ವಯಂ ಸಂಘ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು ಪ್ರತಿಯೊಬ್ಬರೂ ಇದನ್ನು ಆಚರಿಸಬೇಕು ಅಂತ ಹೇಳಿ ಕೇಂದ್ರದ ಸುತ್ತೋಲೆ ಇದೆ. ಇದು ಕೇವಲ ಲೋಕಾಯುಕ್ತವಾಗಲಿ, ಎಸಿಬಿ ಆಗಲಿ ಅಥವಾ ಇತರೆ ವಿಚಕ್ಷಣಾ ದಳಗಳಿಗೆ ಮಾತ್ರ ಸೀಮಿತವಲ್ಲ. ಪ್ರತಿ ಸಂಸ್ಥೆಯ, ಪ್ರತಿ ನಾಗರಿಕ ವ್ಯಕ್ತಿ ಹಾಗೂ ಸರ್ಕಾರಿ ನೌಕರರು ಭ್ರಷ್ಟಾಚಾರ ನಿರ್ಮೂಲನೆಗೆ ಬದ್ಧರಾಗಬೇಕು ಅನ್ನೋದೇ ಎಲ್ಲರ ಉದ್ದೇಶ. ಭ್ರಷ್ಟಾಚಾರ ಸದಾಚಾರದ ವಿರುದ್ಧವಾದ ಪದ. ಅದು ಯಾವ ರೀತಿ ಬರೀ ನಮ್ಮ ಸರ್ಕಾರಿ ಅಧಿಕಾರಿಗಳ ಸಮೂಹದಲ್ಲಿ ಬರೀ ಲಂಚ ತಗೊಳ್ಳೋದು, ಹಣ ತಗೊಳ್ಳೋದಷ್ಟೇ ಭ್ರಷ್ಟಾಚಾರ ಆಗೋದಿಲ್ಲ. ನಮ್ಮ ಎಲ್ಲ ಆಚಾರ ವಿಚಾರಗಳಲ್ಲಿ ಏನು ದುರುದ್ದೇಶಪೂರಿತ ಎಲ್ಲ ಆಚರಣೆಗಳು ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ಇದು ಈ ವಾರ ಕೇವಲ ಇದರ ಒಂದು ತೀವ್ರತೆ ಯಾರು ಈಗಾಗಲೇ ಲೋಕಾಯುಕ್ತ ಆಗಲಿ, ಸಿಬಿಐ ಆಗಲಿ, ಇಡಿ ಆಗಲಿ, ಇನ್ಕಮ್ ಟ್ಯಾಕ್ಸ್ನಲ್ಲಾಗಲಿ ಒಂದು ಪ್ರಕರಣನ ಅನುಭವಿಸಿ ಬಂದಿರ್ತಾರಲ್ಲ, ಅವ್ರು ಮಾತ್ರ ಆ ವೇದನೆ, ನೋವು ಅವರು ಕುಟುಂಬ ಅಂಥ ಪರಿಸ್ಥಿತಿ ನಮ್ಮ ಯಾರಿಗೂ ಬರಬಾರ್ದು. ಇದರಿಂದ ಮಹತ್ ಸಾಧನೆ ಮಾಡ್ತೀನಿ ಅಥವಾ ನನ್ನ ಒಬ್ಬನಿಂದಲೇ ಈ ಸಮಾಜನ ಭ್ರಷ್ಟಮುಕ್ತರಾಗಿ ಮಾಡ್ತೀನಿ ಅಂತ ಹೇಳೋದು ಬರೀ ಕಲ್ಪನೆ ಆಗ್ತದೆ. ಹಾಗಾಗಿ ನೀವೆಲ್ಲರೂ ಇಲ್ಲಿ ಯಾರು ಬಂದಿದ್ದೀರಿ, ಯಾರು ಸೇರಿದ್ದೀರಿ, ಯಾರು ನೀವು ವೇದಿಕೆಯಲ್ಲಿ ಅಧಿಕಾರಿಗಳಿದ್ದೀರಿ, ನೀವೆಲ್ಲರೂ ಜವಾಬ್ದಾರಿಯುತವಾಗಿ ನಿಮ್ಮ ಸಿಬ್ಬಂದಿಯವರಿಗೆ ಮತ್ತೆ ಹೋಗಿ ಏನು ಒಂದು ಪ್ರತಿಜ್ಞೆಯನ್ನು ನಾವೀಗ ಇಲ್ಲಿ ನೆರೆದಿರೋರಿಗೆ ಪ್ರತಿಜ್ಞಾಬದ್ಧ ಆಗಲಿಕ್ಕೆ ನಾವೆಲ್ಲರೂ ಸೇರಿ ಪ್ರತಿಜ್ಞೆ ಸ್ವೀಕರಿಸ್ತೀವಿ. ಆ ಪ್ರತಿಜ್ಞೆಯನ್ನು ನಿಮ್ಮ ಎಲ್ಲ ಸಂಸ್ಥೆಗಳಲ್ಲಿ ನೀವು ಮತ್ತೊಮ್ಮೆ ನಿಮ್ಮ ಎಲ್ಲ ಸಿಬ್ಬಂದಿಯವರಿಗೆ ಈ ಪ್ರತಿಜ್ಞೆಯನ್ನು ಬೋಧಿಸಬೇಕು ಅಂತ ಹೇಳಿ ನಾನು ಕೇಳಿಕೊಂಡು ಪ್ರಪ್ರಥಮವಾಗಿ ಈ ಪ್ರತಿಜ್ಞೆಯನ್ನು ನಾವೆಲ್ಲರೂ ಹೆಚ್ಚಾಗಿದೆ. ಯಾವ ಆರ್ಟಿಐ ಬೇರೆ ಯಾವುದೇ ದುರುದ್ದೇಶಪೂರಿತ ವ್ಯಕ್ತಿ ನಿಮ್ಮಿಂದ ಮಾಹಿತಿ ಪಡೆದರೂ ಸಹ ನಾನು ಒಂದು ನಿಮಗೆ ಈ ವೇದಿಕೆ ಮೂಲಕ ಭರವಸೆ ನೀಡ್ತೀನಿ. ಲೋಕಾಯುಕ್ತ ಆಗಲಿ, ಎಸಿಬಿ ಆಗಲಿ ಅಥವಾ ನಮ್ಮ ಇತರೆ ಯಾವುದೇ ಅಂಗಸಂಸ್ಥೆಗಳು ಯಾವುದೇ ಸರ್ಕಾರಿ ಅಧಿಕಾರಿಗಳ ವಿರುದ್ಧವಾಗಿ ಖಂಡಿತ ಕೆಲಸ ಮಾಡೋದಿಲ್ಲ. ನಮಗೂ ಅದರ ನೋವು, ಅರಿವು ಎರಡೂ ಇದೆ. ನಾವು ಸಹ ಸರ್ಕಾರಿ ಅಧಿಕಾರಿಗಳೇ.